ಹಲೋ ನಮಸ್ಕಾರ ಮಾತಾಡಿ ಎಂಚಲ್ಲಾರು ಮಾತಾಡಲಿ ಏನದು ಸಖತ್ತಾದುಲ್ಲೆ ಓಕೆ ನಮ್ಮ ಗರಡಿದ ಒಂಜಿ ಚೌತಿದ ಒಂಜಿ ವಿಡಿಯೋ ನಾನು ಇನ್ನಿ ಮುಟ್ಟ ಮಲ್ದಿಜ್ಜಿ ಮತ್ತೆ ಅದು ಮೈನ್ ಅದೊಂಜಿ ಮೂಲ ಎಂಚ ಮತ್ತೆ ಚೌತಿ ಆಪುಂಡು ಬಂದು ತೋಪಕ್ಕಂದು ವಿಡಿಯೋ ಮಲ್ಪಕ್ಕಂದುಲ್ಲೆ ತೂಕ ಏತಾಪುನ ಅದು ವಿಡಿಯೋ ಅಲ್ಪ ಟ್ರೈ ಮಲ್ಪೆ ವಿಡಿಯೋ ಇಷ್ಟ ಲೈಕ್ ಮಲ್ಪಲೆ ಶೇರ್ ಮಲ್ಪಲೆ ಅಂಚನೆ ಸಬ್ಸ್ಕ್ರೈಬ್ ಮಲ್ಪಂದೆ ಮನೆ ವಿಡಿಯೋ ತೋದಿತ್ತಾಡ ಸಬ್ಸ್ಕ್ರೈಬ್ ಮಲ್ಪಲೆ ಇಂಚನೆ ಸಪೋರ್ಟ್ ಮಲ್ತೊಂದು ಉಪ್ಪಲೆ ಪಿರಾವುಡು ಸಾಂಗ್ ಆವೊಂದುಂಡು ಕಾಪಿರೈಟ್ ಆಪುನ ಅದು ಪೋಡಿಗೆ ಆವೊಂದುಂಡು ಎನ್ನ ಸುಮಾರು ಲಾಗ್ ಲಂಚೇರಿ ಹೆಚ್ಚಿನ ಕಾಪಿರೈಟ್ ಅದೇ ಆಲ್ ಆಪುನು ಒಂದು ಬಲ ಶೇಕ್ ಆಪುನ ಅಂಚ ಅನ್ನಕ ಒಂದೆಟ್ ಸ್ಟೆಬಿಲೈಸೇಷನ್ ಇಜ್ಜಿ ಎನ್ನ ಮೊಬೈಲ್ಡ್ ಅಂಚಾದು ಸೊ ಅಡ್ಜಸ್ಟ್ ಮಲ್ತೊಂದು ತೂಲಿ ಒಂದು ಪಿಲ್ಚಂಡಿನ ಬೊಕ್ಕ ಮೂಲಿನಿ ದರ್ಶನ ಅಂತೆ ಲೇಟ್ ಆಪುಂಡು ಅಂಚಾದ್ ಮಾತ ಫುಲ್ ವೀಡಿಯೋ ದೆಪ್ಪರೆ ಆಪಿಜ್ಜಿ ಬೊಕ್ಕ ಫುಲ್ ನಿಕುಲ್ ಮಾತ ಎಕ್ಸ್ಪೆಕ್ಟೇಷನ್ ಇದು ಅವು ವೀಡಿಯೋ ಪಾರ್ದಿಜ್ಜಿ ಒಂದು ವೀಡಿಯೋ ಪಾರ್ದಿಜ್ಜಾರ್ ಬಂದು ಎನ್ನು వచ్చి ಎಂಕ ಆಯನ ಮಾತ ವೀಡಿಯೋ ಅಲ್ಪೆ ಅತಿ ಯಾಕಲ್ಲ ಕದನಿದ ಗೋನ ಮೇರೆ ಕದನಿ ಓಡ್ಪುನಾರು ಕದನಿದ ಮೇಯ್ನ್ ರೋನೆ ನೀರ್ದೋಸೆ ಹೆಂಚ ಆತನ್ ನೀರ್ದೋಸೆ ಹೆಂಚ ಆತನ್ ಇರ್ ನಾವು ಪೂರ್ತಿ ವಿಡಿಯೋ ಸಿಕ್ಕುದುಂಡು ಸಿಸಿ ಕ್ಯಾಮರಾ ಯಾನೆ ಮಲ್ದಿನವೆ ಮಾತ ಮೈದಿ ಮಾತ ಯಾನೆ ನೀರ್ದೋಸೆ ನೀರ್ದೋಸೆ ಮೈದಿನ ಯಾನ್ ಮೇರತ್ತು ಒಂದು ಈತು ನೀರ್ದೋಸೆಯನ್ನು ರಾತ್ರಿ 2 ಗಂಟೆ ಹಾಕದು ಮೈದೆ ಒರಿ ಅಂತ ಮಾತ ಕೊಂದು ಎನ್ನು వచ్చి నీకు ತಿಂತಿ ಮಾತ್ರ ಹುಂದಾಮಿ ನೀರ್ದೋಸೆ ಹೆಂಚ ಆತನ್ ಮಲ್ಲೆ ಸುರುಕು ಯಾನೆ ಮೈದಿನ ಅದೇ ಸಾರಂಟಿ ಲತ್ತಂಡಿ ಹೆಂಚಂಡು ಮಲ್ಲೆ ಎನ್ನ ಗಿರೇಟ್ ಆತ್ನ खाते श्रावण मासे शुक्लपक्षे हनुमत सर्पे भोगे देवना ये अंतर्दे सर्पे शासनानभे तस्मात् व्याळाय भले ನೀರ್ದೋಸೆ ತಿನ್ನಿಯಾ ಬರ್ರಿ ಹೆಂಚ ಆಯ್ತು ನೀರ್ದೋಸೆ ತಂದಜ್ಜ ಏನೇ ಮೈದಿನ ರಾತ್ರಿ 2 ಗಂಟೆ ಮೈದೆ ಒಂಥರ ನೀರ್ದೋಸೆ ಮೈದೆ ಒಟ್ಟು ನನಗೆ ರಾಜ್ಯದ ವೈಭವ ರಾಜ್ಯವನ್ನು ಮುಂಚಿನ ಮೃತ್ಯುಂಜಯರು ಸಮಾನತೆ ಶಕ್ತಿಯನ್ನು ಮಹಾಭಾರತಕ್ಕೆ ತಲೆಮುಖವನ್ನು ನಿನ್ನ ಗಂಡ ಗಣಪತಿಯರು ವೀರಮಾತೆಯರು ಆಧಾರ ಮತ್ತೊಂದು ಈ ಮಾಲಿಂಗೇಶ್ವರ ಮಹಾಗಣಪತಿಯರನ್ನ ಸಿತ್ತೊಂದಿರ್ಬೋದು ನೀನು ಬಿಡುವ ಮೇಲೆ ವರಿಕುಮಾರ್ ಕರಬಾಗವಳೆ ಅಂಜನ ನಿಗಮಳೆ ಗಮನದವನ್ನ ಸಿತ್ತೊಂದಿರ್ಬೋದು ಆಗದಂತೆಲ್ಲ ಕಟಾಕ್ಷಣ ಮಂತ್ರವನ್ನ ಇನಿ ವಿಷಮನಾಗವತ್ತನೆಗಳ ಬಾಯಬಾರದು ಅಮೃತ ಈ ಭಾಗ್ಯದಲ್ಲಮ್ಮ ಗರಡ ಪ್ರಜಾರರು ಈ ರಾಜ್ಯದ ಭಗವದ್ಭಕ್ತರನ್ನು ದುಮ್ಮದಿ ಒಂದು ನನಗೆ ರಾಜ್ಯವನ್ನು ಚಿತ್ರ ಒಡೆಯ ಮೃತ್ಯುಂಜಯರು ಗಮನತೆಯನ್ನು ಮಹಾಭಾರತಕ್ಕೆ ತರಬಕವನ್ನು ಗಂಡ ಗಣಪತಿಯರು ವೀರಮತೆಯನ್ನು ಆಧಾರ ಮತ್ತು ನೀನು ಮಾಲಿಂಗೇಶ್ವರ ಮಾಕಣಪತಿಯರನ್ನ ಚಿತ್ತೋದಿರ್ಕೊಂಡು ಧರ್ಮ ಪರಿಶೋಧನೆಗೆ ಇಲ್ಲಿ
ಈ ಭಕ್ತನಿಗೆ ಬೋಲಾಗುವಂತ ಪಂಚವನ್ನು ಕಾರ್ತೀಕಿನ ಕಡೆಗೆ ಮುಟ್ಟಲು ಸಮಾನತೆಗೆ ತರಬೇಕಾಗುತ್ತೀನಿ ಪಶ್ಚಿಮಾರ ಇಲ್ಲ ಒಂದು ಬರುವ ಅಂತ ಯಜಮಾನನ ಧರ್ಮನಿಷ್ಠೆಗೆ ಮಾಡಲಿಕ್ಕಿದೆ ಇಡೀ ಕೆಲಸ ಬರ್ತಾರೆ ಮರ್ಯಾದ ಗೊತ್ತಾದರು ಇನಿ ಕಾಲಾಯಾಪಿನ ಚೌತಿ ವರ್ಮ ಈ ಭಕ್ತರು ಇನಿ ರಾಮಿ ಗುಂಡದ ಪರಿಭಾಷೆಯನ್ನು ಜಪಾಯಿನಿ ನಿಗರ ಮರ್ಮಾಯಿ ಸಿದ್ಧಮಂತ್ರಿಗೆ ಮತ್ತಿದ್ದೋಡನೆ ಇನಿ ನೀನು ಏಳನೇ ಬಂದು ನೀನು ನಿಗರ ನೋಡಿ ಬ್ರಹ್ಮೇರನ್ನು ಹೊರಗೆ ಬಂದಿದ್ದಾನ ಗರಿಗೆ ಮುಂತಾಡವಾಡು ಅಥವಾ ಜೀವಿಸಿದ್ದನ ಶುದ್ಧದ ಮಾಡು ಮತ್ತಿನ ಈ ಕಾರ್ಯಭಾಗಗಳು ದಶವರ್ಷನ ತೆರವುಳಮಯ ಶಕ್ತಿಗಳು ತ್ಯಾಗತ್ಯಾಗ ವಜ್ರಗಾಯ ಸುತ್ತು ಮರಳುದಂತಿನ ಮಾಯನಿಗಳು ಪರಿಣಾಮ ಧರ್ಮಕ್ಕೆ ಮತ್ತು ಎಂಕಲ್ಲಕ್ಕಂತೆ ಅರ್ಥವಿಧಿ ಮಾನವರಾಗಿದ್ದು
ನಿಗಮ ಕಲಾಕಾರನಿಗೆ ತಲುಪಿ ಗೊತ್ತುಂಟು ಏನು ನಿಗಮ ಭಕ್ತರಿಲ್ಲ ಆ ರುಚಿ ಆಗಲ್ಲ ಖಂಡಿತ ಆ ರುಚಿ ಎಂಕಲ್ ಬಂದು ಜಾಗವನ್ನು ನಿಗಮ ಅಸಾಮರ್ಥ್ಯ ಒಂದು ಅವೇ ಉದ್ದೇಶ ಇನ್ನಿತ ದಿನೊಟ್ಟು ಆ ಬಲವಾದ ನಿಗಮನೆ ಬರೋದು ಜಾಗವನ್ನು ಈ ರಾಜ್ಯವು ಜಾಗನ ಮೂಲ ಕೊಡ್ತಾ ಬಳಿ ಬಂಗಾರುಂಟು ನಾನು ಅವಳ ಕೊಡ್ತಾ ಹಾಕೊಂಡು ಇತ್ತ ಮುಂದಕ್ಕೆ ರಕ್ಷಣೆ ಮಾಡುತ್ತೆ ಎಲ್ಲ ಇತ್ತ ಕಲ್ಯಾಣದಲ್ಲಿ ಬೋಡ್ತಿನ ಆಯುಧವನ್ನು ಬೈದು ಕೇಂದ್ರಿಸಿ ಜಾಗವನ್ನು ಕೇಂದ್ರಿಸಿ ನಮ್ಮ ಮುಟ್ಟುವರೆಗೆ ಮಾರಿಕೊಡಿ ಇನ್ನೂ ಉಂಟು ನಮ್ಮ ಉಳಿದ ನಂಗೆ ಸಂಬಂಧ ಪಡೆಯೋಣ ಬೋಳ ಅವರು ಆಪಂಚಿತ್ತಿನ ಘಟನದ ತಾಳಿ ಹಾಗಾದ್ರೆ ಇಚ್ಛೆನೆ ಎಲ್ಲರೂ ಕೇಳೋದು ಮಾತಾಡ್ತು ಇದು ದೂರು ಕೊಡ್ತೀನಿ ನಮ್ಮ ಇಂಚೆನೆ ಜಾಗವನ್ನು ಈ ಊರಿಗೂ ಸಂಬಂಧ ಪಡೆಯ ನಾವು ಮಾರಿಕೊಡಿ ಅಲ್ಪ ಯಾರೋ ಜಪಾದ ಕೊಡ್ಪಾಯ ಮಾಡ್ಕೊಂತಿದ್ದ ಸೂಚನೆ ಕೊಡ್ಪಾವೆ ಜಾತಿಗಳು ತುಂಬ ಸೂಚನೆ ಕೊಡ್ಪಾವೆ ಇಡ್ತಾವೆ ನನಗೆ ಆಲೋಚನೆಗಳನ್ನು ಭೂತ ವರ್ತಮಾನ ಭವಿಷ್ಯತ್ ಕಾಲ ಪಂಚಿನಗಂಡ ಆ ಆಲೋಚನೆಗಳು ಎತ್ತಿನ ವಿಚಾರಣೆ ಇದ್ದಂಗಲ್ಲ ಅಪವಾದ ವಿಚಾರ ಬೇರೆ ಎಂಚಿನಕ್ಕೆ ಅರ್ಥಪ್ಪನೆಗಳೇ ಅದೇ ಮತ್ತೆ ಆಚೆ ಗೊತ್ತುಂಟು ಅವನು ಗೊತ್ತಿಲ್ಲ ತೋರಿಸಿದ್ರು ಎಲ್ಲರ ಆ ಕಡೆ ನಿರ್ಧಾರ ಇಲ್ಲಿ ಭಕ್ತಿಗೆ ರಾಜ್ಯದ ಕಲಾಪ ಇದ್ದಾರೆ ಭಕ್ತಿಯ ಪೂರ್ತಿ ಪ್ರಾರ್ಥನೆ ಮತ್ತು ಖಂಡಿತವಾದರೂ ಒಂದು ಸಾಧನೆ ಆಪದೊಂದು ಲೆಕ್ಕಾಚಾರ ಅವಾಗ ನಿಖಲು ಆನೇರ್ದಿಂಚಲ ಈ ರಾಜ್ಯ ಪ್ರಮುಖ ಬಂದಿನ ಎಂಕುಲು ಮಲ್ಲ ಸೇಜ ಭಕ್ತ ಮಲ್ಲ ಅವಾಗ ಇಲ್ಲಿ ಭಕ್ತು ಸೇರ್ದಿನ ಪ್ರಾರ್ಥನೆ ಮತ್ತೊಂದು ಈ ಸೋಮನಾಥೇರಿ ಪ್ರಾರ್ಥನೆ ಮತ್ತೊಂದಲ್ಲ ಅಂತ ಇಜ್ಜೋಡಿ ಮಾಲಿಂಗೇಶ್ವರ ಮಗನ ಬಗ್ಗೆ 20 ಗರಡಿ 39 ತಾವಡಿಗಳು ನಿರ್ಮಾಣ ಆಕಾರಗಳು ಮಾತಾಡಲ್ಲ ಈಗ ಒಡೆಗಳ ನಿಗಮ ನಿಜ ಸ್ವರೂಪ ಅಂಡ ಇಂಕನು ಹಿರಿಯರ ಬಾರಿ ಭಾಗ್ಯವಾದ ನಿಗಮ ನಿಜರೂ ಕೂಡ ಈ ಸುತ್ತೇನೆ ಅಂಚಾದ ಈ ಬಹಿರಂಗೋಡು ನೀವು ವೈದ್ಯಂಚಿತ್ತಿನ ಒಂದು ಪವಿತ್ರವಾಯನ ಈ ಮಣ್ಣು ಸಾಮಾನ್ಯದ ಮಣ್ಣಾಗ್ತದೆ ಇನಿ ಮರಿಕ ಒಂದು ಮರಣಪ್ಪಗೆ ಈ ಮಣ್ಣಿಗೆ ಮರಣ ಖಂಡಿತವಾದ ಈ ಮಣ್ಣು ಆನ ಪವಿತ್ರವಾಯಿನ ಈ ಮಣ್ಣು ಈಗ ಭಕ್ತರು ಪ್ರಾರ್ಥನೆ ಮಾಡ್ಬೋದು ಒಡೆಯ ಸೋಮನಾಥ ದೇವಿಯಲ್ಲ ನಿಖುಲ್ಲ ಅವೇನು ಎಂಕೆಲ್ಲ ಕೈಕ್ ಆಯ್ನಾಥ ಬೇಗ ಏನು ಸೇರಲ್ಲ ಮಾಡ್ಕೊಡ್ತು ಯಾಕೆ ಪಶ್ಚಾತ್ತಾಪ ದೊಡ್ಡ ಹೋತು ಬಂಗಾರ ಹೋತು ಹೋತಿನಗಲೇ ಅರತಿನಗಲೇ ಬರ್ಕೋ ಮುನಿತನಗಲೇ ತಿಳ್ಕೊ ಮೊದಲು ಮಾತಾಡಬೇಕ ಇಂಚಿನ ದಿಕ್ಕಿ ಇಂಚಿನ ವ್ಯಕ್ತಿಯನ್ನು ಬಂದ ಸಿದ್ಧಾಂತದ ನಿರ್ಣಯ ಮಾಡ್ಕೊಂಡು ಅವಳು ಮಾತಾಡುವ ದೇವರ